ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳದ ಬಗ್ಗೆ ಬಹಳಷ್ಟು ಅಭಿಮಾನವಿದೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 3 ತಾರೀಕಿಗೆ ರಾಮ ಲಕ್ಷ್ಮಣ ಕೆರೆ ಎಂಬ ಹೆಸರಿನೊಂದಿಗೆ ಕಂಬಳ ನಡೆಯಲಿದೆ. ಈ ಬಗ್ಗೆ ನಗರದ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಮಂಗಳೂರು ನಗರ ಜನತೆಗೆ ಕಂಬಳದ ವಿಶೇಷತೆಯನ್ನು ತಿಳಿಸಿಕೊಟ್ಟು ಸಾಂಸ್ಕೃತಿಕ ಕ್ರೀಡೆಯ ರಸದೌತಣವನ್ನು ನೀಡುವ ಸದುದ್ದೇಶದಿಂದ ಜಿಲ್ಲಾ ಕಂಬಳ ಸಮಿತಿಯ ಅನುಮತಿಯನ್ನ ಪಡೆದು ರಾಮ ಲಕ್ಷ್ಮಣ ಕೆರೆ ಎಂಬ ಹೆಸರಿನಲ್ಲಿ ಈ ಕಂಬಳವನ್ನು ನಡೆಸಲಾಗಿದೆ. ಈಗಾಗಲೇ ಗೋಲ್ಡ್ ಪಿಂಚ್ ಸಿಟಿಯ ಮಾಲಕರ ಅನುಮತಿಯೊಂದಿಗೆ ಕೆರೆ ನಿರ್ಮಾಣದ ಕಾರ್ಯ ನಡೆಯಲಿದೆ. ಅಲ್ಲದೆ 3 ವಿಭಾಗಗಳಲ್ಲಿ ಈ ಕಂಬಳ ನಡೆಯಲಿದ್ದು ಡಿಸೆಂಬರ್ 3ರಂದು ಬೆಳಗ್ಗೆ 9 ಗಂಟೆಗೆ ಇದರ ಉದ್ಘಾಟನೆ ನಡೆಯಲಿದೆ ಹಾಗೂ ಗಣ್ಯರು, ರಾಜಕೀಯ ಮುಖಂಡರು ಇದರಲ್ಲಿ ಪಾಲ್ಗೊಳ್ಳಲಿರುವರು ಎಂದು ಮಾಹಿತಿಯನ್ನು ನೀಡಿದರು. 3ನೇ ತಾರೀಕಿಗೆ ಕಂಬಳವನ್ನು ನಡೆಸಲಿಕ್ಕೆ ಕಂಬಳ ನಗರದಲ್ಲಿ ಮಾಡಬೇಕು ಅನ್ನುವಂತ ಒಂದು ವಿಚಾರ ಬಂದಾಗ ಅಲ್ಲಿ ನಗರದಲ್ಲಿ ಜಾಗದ ದೊಡ್ಡ ಕೊರತೆ. ಆ ಜಾಗವನ್ನು ಒದಗಿಸಿಕೊಟ್ಟವರು ಈ ಗೋಲ್ಡ್ ಪಿಂಚ್ ಸಂಸ್ಥೆಯ ಬಂಜಾರ ಗ್ರೂಪ್ನ CMD ಆಗಿರುವಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು. ಅವರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕಂದರೆ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಕ್ರೀಡೆ ಆಗಿರುವಂಥ, ಒಂದು ಜನಪದ ಕ್ರೀಡೆ ಆಗಿರುವಂಥ, ಈ ತುಳುನಾಡಿನ ಸಂಸ್ಕೃತಿ ಆಗಿರುವಂಥ ಕಂಬಳವನ್ನು ಉಳಿಸಬೇಕು, ಕಂಬಳವನ್ನು ನಗರದ ಜನತೆಗೆ ಪರಿಚಯ ಮಾಡಿಕೊಡಬೇಕು ಮತ್ತು ಈ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಕಂಬಳ ನಡಿಬೇಕು ಅನ್ನುವಂಥ ಒಂದು ದೊಡ್ಡ ತುಡಿತ ಇರುವ ಕಾರಣವೇ ಪ್ರಕಾಶ್ ಶೆಟ್ಟರು ಈ ಜಾಗವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಆ ಜಾಗದಲ್ಲಿ ನಾವು ಕಳೆದ 1.5 ತಿಂಗಳಿನಿಂದ ಜೋಡು ಕರೆಯ ನಿರ್ಮಾಣವನ್ನು ಮಾಡಿ ಈಗ ಕರೆ ತಯಾರಾಗಿ ಇನ್ನು 2-3 ದಿವಸದಲ್ಲಿ ಕಂಬಳ ನಡೀಲಿದೆ. 3ನೇ ತಾರೀಕಿನಂದು ಬೆಳಿಗ್ಗೆ 9:30 ಗಂಟೆಗೆ ನಮ್ಮ ಕಂಬಳದ ಉದ್ಘಾಟನೆಯನ್ನು ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರುವಂಥ ಡಾಕ್ಟರ್ ಎಂ ವಿನಯ್ ಹೆಗ್ಡೆ ಅವರು ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ನಿತಿನ್ ಶೆಟ್ಟಿ, ಗೌರವ ಸಲಹೆಗಾರ ಉಮಾನಾಥ್ ಕೋಟ್ಯಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.